ಸ್ನೇಹಿತರೆ, ಯಾವುದೇ ವಿಮಾನ ದುರ್ಘಟನೆ ನಡೆಯಲಿ ಮೊದಲು ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಲು ಹುಡುಕುವುದೇ ಆ ಬ್ಲಾಕ್ ಬಾಕ್ಸ್. ಯಾಕಂದ್ರೆ ಯಾವುದೇ ವಿಮಾನ ಯಾಕೆ ಅಪಘಾತ ಆಯಿತು ಅನ್ನುವುದಕ್ಕೆ ಪ್ರಾಥಮಿಕವಾಗಿ ಸಿಗುವ ಸಾಕ್ಷಿಗಳು ಈ ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತವೆ. ಈ ಬ್ಲಾಕ್ ಬಾಕ್ಸ್ ಅನ್ನ ಔಪಚಾರಿಕವಾಗಿ ಫ್ಲೈಟ್ ರೆಕಾರ್ಡರ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ವಿಮಾನವು ಹಾರಾಟದ ಸಮಯದಲ್ಲಿ ಸಂಭವಿಸುವ ಅನೇಕ ಪ್ರಮುಖ ಮಾಹಿತಿಯನ್ನ ದಾಖಲಿಸುವ ಒಂದು ಅತ್ಯಂತ ಬಲವಾದ ಸಾಧನವಾಗಿದೆ. ಇದನ್ನ ಬ್ಲಾಕ್ ಬಾಕ್ಸ್ ಎಂದು ಕರೆದರೂ ಸಹ ಇದರ ಬಣ್ಣ ಮಾತ್ರ ಕಪ್ಪು ಆಗಿರುವುದಿಲ್ಲ ಅಥವಾ ಬ್ಲಾಕ್ ಆಗಿರುವುದಿಲ್ಲ. ಆದ್ರೆ ಇದು ಪ್ರಕಾಶಮಾನವಾದಂತಹ ಕಿತ್ತಳೆ ಬಣ್ಣ ಅಂದ್ರೆ ಆರೆಂಜ್ ಬಣ್ಣದಾಗಿರುತ್ತದೆ. ಬ್ಲಾಕ್ ಬಾಕ್ಸ್ ಎರಡು ಭಾಗಗಳನ್ನ ಹೊಂದಿದೆ. ಇದರ ಮೊದಲ ಭಾಗವನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ FDR ಎಂದು ಕರೆಯಲಾಗುತ್ತದೆ ಮತ್ತು ಎರಡನೇ ಭಾಗವನ್ನ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ CVR ಎಂದು ಕೂಡ ಕರೆಯುತ್ತಾರೆ. ಹಾರಾಟದಲ್ಲಿ ಅಪಘಾತವನ್ನ ತನಿಖೆ ಮಾಡುವ ತಜ್ಞರು ಬ್ಲಾಕ್ ಬಾಕ್ಸ್ ನಲ್ಲಿರುವ ಈ ಎರಡು ಭಾಗಗಳ ಮೂಲಕ ವಿಮಾನ ಅಪಘಾತದ ಕಾರಣವನ್ನ ಕಂಡುಹಿಡಿಯುವುದರಲ್ಲಿ ಇವು ಸಹಾಯ ಮಾಡುತ್ತವೆ. ಬ್ಲಾಕ್ ಬಾಕ್ಸ್ ಅಂದ್ರೆ ಕಪ್ಪು ಪಟ್ಟಿಯನ್ನ ಉಕ್ಕು ಮತ್ತು ಟೈಟಾನಿಯಂ ನಂತಹ ಬಲವಾದ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇವು ತೀವ್ರ ಶಾಖ ಮತ್ತು ಶೀತದಂತಹ ಅಂಶಗಳಿಂದ ರಕ್ಷಿಸಲಾಗುತ್ತದೆ. ವಿಮಾನ ಎಷ್ಟೇ ಪುಡಿ ಪುಡಿಯಾದರೂ ಕೂಡ ಈ ಬ್ಲಾಕ್ ಬಾಕ್ಸ್ ಗಳಿಗೆ ಮಾತ್ರ ಏನಾಗುವುದಿಲ್ಲ. ಇವು ಸಮುದ್ರದ ಆಳದಲ್ಲಿಯೇ ಇದ್ದರೂ ಕೂಡ ಅಥವಾ ಹಿಮಾಲಯದಲ್ಲಿ ಬಿದ್ದರೂ ಕೂಡ ಈ ಬ್ಲಾಕ್ ಬಾಕ್ಸ್ ಗಳಿಗೆ ಮಾತ್ರ ಕಿಂಚಿತ್ತು ಹಾನಿಯಾಗುವುದಿಲ್ಲ. ಈ ರೀತಿಯಾಗಿ ಅವುಗಳನ್ನ ನಿರ್ಮಾಣ ಮಾಡಿರುತ್ತಾರೆ. ಇದನ್ನ ಹೆಚ್ಚಾಗಿ ವಿಮಾನದ ಹಿಂಭಾಗದ ತುದಿಯಲ್ಲಿ ಉದ್ದೇಶಪೂರ್ವಕವಾಗಿ ಇರಿಸಲಾಗುತ್ತದೆ. ಇಲ್ಲಿ ಅಪಘಾತದ ಪರಿಣಾಮ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಬ್ಲಾಕ್ ಬಾಕ್ಸ್ ಯುಗಾರಂಭವಾಗಿದ್ದು 1930ರ ದಶಕದಲ್ಲಿ ಫ್ರೆಂಚ್ ಇಂಜಿನಿಯರ್ ಫ್ರಾಂಕೋಯಿಸ್ ಹುಸೆಟೋನ್ ಫೋಟೋಗ್ರಫಿ ಫಿಲ್ಮ್ ಹಾರಾಟದ ಮಾಹಿತಿಯನ್ನ ದಾಖಲಿಸುವ ಡೇಟಾ ರೆಕಾರ್ಡರ್ ಅನ್ನ ರಚಿಸಿದ್ದರು. 1950ರ ದಶಕದಲ್ಲಿ ಆಸ್ಟ್ರೇಲಿಯಾದ ಡೇವಿಡ್ ವಾರನ್ ವಿಮಾನದ ಡೇಟಾವನ್ನ ಹಾಗೂ ಕಾಕ್ಪಿಟ್ ನ ಶಬ್ದಗಳನ್ನ ದಾಖಲಿಸಬಹುದಾದ ಸಾಧನವನ್ನ ರಚಿಸಲು ಸಲಹೆ ಮಾಡಿದ್ದರು. ಡಾಕ್ಟರ್ ಡೇವಿಡ್ ವಾರನ್ ಅವರ ಈ ಮೂಲ ಮಾದರಿಗೆ ಅವರ ಸ್ವಂತ ದೇಶವಾದ ಆಸ್ಟ್ರೇಲಿಯಾದಿಂದ ಹೆಚ್ಚಿನ ಬೆಂಬಲ ಸಿಗುವುದಿಲ್ಲ. ಆದರೆ ಪ್ರಪಂಚದ ಇತರ ದೇಶಗಳು ಅವರ ಸಲಹೆಯನ್ನ ಮೆಚ್ಚಿಕೊಳ್ಳುತ್ತವೆ ಹಾಗೂ ಒಪ್ಪಿಕೊಳ್ಳುತ್ತವೆ. ಅದರ ನಂತರ ಅವರ ಸಲಹೆಯನ್ನು ಸಹ ಕಾರ್ಯಗತಗೊಳಿಸಲಾಗಿತ್ತು ಮತ್ತು ಇಂದು ಎಲ್ಲಾ ದೊಡ್ಡ ವಿಮಾನಗಳಲ್ಲಿ ಬ್ಲಾಕ್ ಬಾಕ್ಸ್ ಅನ್ನ ಹೊಂದಿರುವುದು ಕಡ್ಡಾಯ ಮಾಡಲಾಗಿದೆ. ವಿಮಾನದ ಸುರಕ್ಷತೆಗಾಗಿ ಮತ್ತು ಯಾವುದೇ ವಿಮಾನ ಅಪಘಾತದ ನಂತರ ಕಾರಣವನ್ನ ಕಂಡುಹಿಡಿಯಲು ಈ ಬ್ಲಾಕ್ ಬಾಕ್ಸ್ ಬಹಳ ಮುಖ್ಯವಾಗಿದೆ. ಈ ಬ್ಲಾಕ್ ಬಾಕ್ಸ್ ನಿಂದ ಭವಿಷ್ಯದ ವಿಮಾನಗಳನ್ನ ಸಂರಕ್ಷಿಸಿಕೊಳ್ಳಬಹುದೆಂದು ಇದನ್ನ ಹೆಚ್ಚಿಗೆ ಜವಾಬ್ದಾರಿಯಿಂದ ಇಡಲಾಗುತ್ತದೆ. ಅಷ್ಟಕ್ಕೂ ಈ FDR ಅಂದರೇನು ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದರೇನು ಮತ್ತು ಅದರ ಕಾರ್ಯವೇನು? FDR ಹಾರಾಟದ ಸಮಯದಲ್ಲಿ ವಿಮಾನದ ಕಾರ್ಯಗಳು ಮತ್ತು ಸ್ಥಾನವನ್ನ ದಾಖಲಿಸುತ್ತದೆ. ಇದು ಗಾಳಿ, ವೇಗ, ಎತ್ತರ, ದಿಕ್ಕು, ಲಂಬ, ವೇಗವರ್ಧನೆ ಮತ್ತು ವಿಮಾನದ ಸ್ಥಾನದಂತಹ ಅನೇಕ ಪ್ರಮುಖ ಮಾಹಿತಿಯನ್ನ ಕಲೆ ಹಾಕುತ್ತದೆ. ಇದು ಯಾವುದೇ ಅಪಘಾತದ ನಂತರ ತನಿಖೆಗೆ ಬಹಳ ಮುಖ್ಯವಾಗಿರುತ್ತದೆ. ಹೊಸ ವಿಮಾನಗಳಲ್ಲಿ ಕನಿಷ್ಠ 88 ನಿಯತಾಂಕಗಳನ್ನ ದಾಖಲಿಸುವ ಅವಶ್ಯಕ ಮತ್ತು ಫ್ಲಾಪ್ ಪ್ರೊಸಿಷನ್, ಆಟೋಮೊಬೈಲ್ ಸೆಟ್ಟಿಂಗ್ ಅಥವಾ ಹೊಗೆ ಪತ್ತೆಕಾರದಂತಹ ವಿಷಯವನ್ನ ಒಳಗೊಂಡಂತೆ 1000ಕ್ಕೂ ಹೆಚ್ಚು ವಿಷಯಗಳನ್ನ ಟ್ರ್ಯಾಕ್ ಮಾಡುವ ಕೆಲವು ಫ್ಲೈಟ್ ಡೇಟಾ ರೆಕಾರ್ಡರ್ಗಳು ಇದರಲ್ಲಿ ಇರುತ್ತವೆ. FDR ವಿಶೇಷತೆ ಏನೆಂದರೆ ಅದು 6000 ಮೀಟರ್ಗಿಂತ ಹೆಚ್ಚು ಆಳದ ನೀರಿನ ಅಡಿಯಲ್ಲಿಯೂ ಸಹ ಸಂಕೇತಗಳನ್ನ ಅಂದ್ರೆ ಸಿಗ್ನಲ್ ಗಳನ್ನ ಅದು ಕಳಿಸುತ್ತದೆ. FDR ನಿಂದ ಪಡೆದ ಡೇಟಾದೊಂದಿಗೆ ತನಿಖಾ ಸಂಸ್ಥೆಗಳು ಮತ್ತು ತಜ್ಞರು ಕಂಪ್ಯೂಟರ್ ರಚಿತ ವಿಡಿಯೋಗಳನ್ನ ಮಾಡುವ ಮೂಲಕ ವಿಮಾನ ಅಪಘಾತದ ಸಮಯದಲ್ಲಿ ಅಂದ್ರೆ ಕೊನೆಯ ಕ್ಷಣಗಳಲ್ಲಿ ಏನಾಗಿರಬಹುದು ಎಂದು ತಿಳಿಯಲು ಯತ್ನಿಸುತ್ತಾರೆ. ಈ ಡೇಟಾ ಸಹಾಯದಿಂದ ಮಾಡಿದ ವಿಡಿಯೋವನ್ನ ಹಾರಾಟದ ಕೊನೆಯ ಕ್ಷಣಗಳನ್ನ ನೋಡಲು ಬಳಸುತ್ತಾರೆ. ಇದು ವಿಮಾನದ ಸ್ಥಿತಿ, ಉಪಕರಣದ ವಾಚನಗೋಷ್ಠಿಗಳು ಮತ್ತು ಇತರ ವಿವರ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಇನ್ನು ಬ್ಲಾಕ್ ಬಾಕ್ಸ್ ನ ಎರಡನೆಯ ಅಂಗ ಅದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ CVR ಆಗಿರುತ್ತದೆ. ಕಾಕ್ಪಿಟ್ ನಲ್ಲಿ ಕುಳಿತಿರುವ ಪೈಲಟ್ ಗಳ ಸಂಭಾಷಣೆ ಮತ್ತು ಇಂಜಿನ್ ಶಬ್ದ, ಸ್ಟಾಲ್ ಅಲರ್ಟ್, ಲ್ಯಾಂಡಿಂಗ್ ಗೇರ್ ಚಟುವಟಿಕೆಗಳು ಮತ್ತು ಇತರ ಹಲವು ಶಬ್ದಗಳನ್ನ ರೆಕಾರ್ಡ್ ಮಾಡುವುದು ಈ CVR ಕೆಲಸವಾಗಿದೆ. ಈ ಶಬ್ದಗಳಿಂದ ಇಂಜಿನ್ ವೇಗ, ವಿಮಾನ ವ್ಯವಸ್ಥೆಯಲ್ಲಿನ ಅಸಮರ್ಪಕ ಕಾರ್ಯ ಸೇರಿದಂತೆ ಘಟನೆಯ ಸಮಯದಲ್ಲಿ ನಡೆದ ಅನೇಕ ನಿಗೂಢ ವಿಷಯಗಳನ್ನ ಇದು ಪತ್ತೆ ಹಚ್ಚುತ್ತದೆ.
ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನು ಸಾಮಾನ್ಯವಾಗಿ ವಿಮಾನದ ಬಲಭಾಗದಲ್ಲಿ ಇರಿಸಲಾಗುತ್ತದೆ. ಈ ಕಾರಣದಿಂದ ಅಪಘಾತದಲ್ಲಿ ಇದು ಕನಿಷ್ಠ ಪರಿಣಾಮ ಬೀರುತ್ತದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ಬಹಳ ರಹಸ್ಯವಾಗಿಡಲಾಗುತ್ತದೆ. ಅಮೆರಿಕದ ಕಾನೂನು ಪ್ರಕಾರ ಸಿವಿಆರ್ ನ ಆಡಿಯೋ ರೆಕಾರ್ಡಿಂಗ್ ಅನ್ನ ಸಾರ್ವಜನಿಕಗೊಳಿಸಲಾಗುವುದಿಲ್ಲ ಮತ್ತು ಅದರ ಲಿಖಿತ ಪ್ರತಿಲಿಪಿಯನ್ನ ತನಿಖಾ ಅಥವಾ ಸಾರ್ವಜನಿಕ ವಿಚಾರಣೆ ಸಮಯದಲ್ಲಿ ಮಾತ್ರ ಬಿಡುಗಡೆ ಮಾಡಲಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ಯಾವುದೇ ವಿಮಾನ ಅಪಘಾತ ನಂತರ ಆ ಅಪಘಾತವನ್ನ ತನಿಖೆ ಮಾಡಲು ಈ ಬ್ಲಾಕ್ ಬಾಕ್ಸ್ ಎಷ್ಟು ಮುಖ್ಯ ಅಂತ. ಅಪಘಾತದ ಕಾರಣವನ್ನ ಕಂಡುಹಿಡಿಯಲು ಇದು ಅತ್ಯಂತ ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಹಾರಾಟದ ಪ್ರತಿ ಕ್ಷಣದ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಅಪಘಾತದ ಮೊದಲು ನಡೆದ ಘಟನೆಯನ್ನ ಅರ್ಥ ಮಾಡಿಕೊಳ್ಳಲು ತನಿಖಾಧಿಕಾರಿಗಳಿಗೆ ಬ್ಲಾಕ್ ಬಾಕ್ಸ್ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಅಪಘಾತ ಸಮಯದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಇದೆಯೋ ಇಲ್ಲವೋ, ಇಂಜಿನ್ ನಲ್ಲಿ ಯಾವುದೇ ಸಮಸ್ಯೆ ಇದೆಯೋ ಇಲ್ಲವೋ, ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ಲವೋ, ಗಾಳಿಯಲ್ಲಿ ಸ್ಫೋಟವಾಗಿದೆಯೋ ಇಲ್ಲವೋ, ಯಾವುದೇ ಮಾನವ ತಪ್ಪಿನಿಂದ ಅಪಘಾತ ಸಂಭವಿಸಿದೆಯೋ ಇಲ್ಲವೋ ಸೇರಿದಂತೆ ಇತರ ಅನೇಕ ಅಂಶಗಳನ್ನ ಕಂಡುಹಿಡಿಯುವುದರಲ್ಲಿ ಈ ಬ್ಲಾಕ್ ಬಾಕ್ಸ್ ದೊಡ್ಡ ಪಾತ್ರವನ್ನ ವಹಿಸುತ್ತದೆ. ವಿಮಾನ ಅಪಘಾತ ನಂತರ ಮೊದಲು ತನಿಖಾ ಅಧಿಕಾರಿಗಳು ಹುಡುಕುವುದೇ ಈ ಬ್ಲಾಕ್ ಬಾಕ್ಸ್ ಅನ್ನ. ಈ ಬ್ಲಾಕ್ ಬಾಕ್ಸ್ ಅನ್ನ ನಾಗರಿಕ ವಿಮಾನ ನಿರ್ದೇಶನಾಲಯ ಅಂದ್ರೆ DGCA ಅಥವಾ ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂದ್ರೆ AAIB ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಇದನ್ನ ಕಳಿಸಲಾಗುತ್ತದೆ. ಇಲ್ಲಿ ಅದರ ಆಳವಾದ ತನಿಖೆ ಆರಂಭವಾಗುತ್ತದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಬ್ಲಾಕ್ ಬಾಕ್ಸ್ ಮೆಮೊರಿ ಮಾಡೆಲ್ ನಿಂದ ಡೇಟಾವನ್ನ ರಿಟ್ರೀವ್ ಮಾಡುತ್ತಾರೆ, ಅಂದ್ರೆ ಹೊರಗೆ ತೆಗೆಯುತ್ತಾರೆ. ಅದರ ನಂತರ ಅವರು ಅದರಲ್ಲಿ ರೆಕಾರ್ಡ್ ಮಾಡಿದ ಧ್ವನಿಗಳು ಮತ್ತು ಹಾರಾಟದ ಡೇಟಾವನ್ನ ಕೇಳಿಸಿಕೊಳ್ಳುತ್ತಾರೆ. ಈ ಡೇಟಾವನ್ನ ಸಿಂಕ್ ಮಾಡಲಾಗುತ್ತದೆ. ಬಳಿಕ ರಾಡಾರ್ ಮತ್ತು ATC ಡೇಟಾದಲ್ಲಿ ದಾಖಲಾದ ಡೇಟಾಗಳೊಂದಿಗೆ ಹೊಂದಿಸಲಾಗುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯು ಸುಮಾರು 2 ರಿಂದ ಹಲವಾರು ವಾರದವರೆಗೂ ಕೂಡ ತೆಗೆದುಕೊಳ್ಳಬಹುದು. ಅಪಘಾತ ಸಮಯದಲ್ಲಿ ಬ್ಲಾಕ್ ಬಾಕ್ಸ್ ಹೆಚ್ಚಿನ ಹಾನಿಯಾಗದಿದ್ದರೆ ತನಿಖೆಯನ್ನ ತ್ವರಿತವಾಗಿ ಕೂಡ ಮಾಡಲಾಗುತ್ತದೆ. ಒಂದು ವೇಳೆ ಬ್ಲಾಕ್ ಬಾಕ್ಸ್ ಹೆಚ್ಚು ಹಾನಿಯಾಗಿದ್ದರೆ ತನಿಖೆ ಮಾಡುವುದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಇಷ್ಟೆಲ್ಲ ತಂತ್ರಜ್ಞಾನ ಮುಂದುವರೆದರೂ ಕೂಡ ವಿಮಾನ ಅಪಘಾತಗಳನ್ನ ಮಾತ್ರ ತಪ್ಪಿಸಲು ಇಲ್ಲಿಯವರೆಗೂ ಕೂಡ ಸಾಧ್ಯವಾಗುತ್ತಿಲ್ಲ ಅನ್ನುವುದೇ ವಿಪರ್ಯಾಸ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.